ಉಪ್ಪಿನಂಗಡಿ ಸಿದ್ಧರಾಗಿರಬೇಕು. ಜ್ಞಾನಜ್ಯೋತಿ ಕಡಬ GHS ವಾಮನಪುರಂ ಸಿದ್ಧರಾಗಿರಬೇಕು. ನಮ್ಮನ್ನ ಇನ್ನು ಎಚ್ಚರಿಸುವುದಿಲ್ಲ, ದಯಮಾಡಿ ಗಮನಿಸಿ. ಜ್ಞಾನಜ್ಯೋತಿ ಕಡಬ GHS ವಾಮನಪುರವು, ಜೋಯಿಲಾಂಡ್ ಕೊಲ್ಲಿಯ GHS ಮೇಳೂರು ಪ್ರೌಢಶಾಲಾ ಬಾಲಕರ ವಿಭಾಗದ ತಂಡಗಳಿದೆಲ್ಲ ಗಮನಿಸಿ. GHS ಮೇಳೂರು, ಜೋಯಿಲಾಂಡ್ ಕೊಲ್ಲಿಯ, ಶುಭೋದ ಹೈಸ್ಕೂಲ್ ಪಾಣಾಜೆ, ನೇತಾಜಿ ಸುಭಾಷ್ ಚಂದ್ರ ಕೋಡಂಗೆ ಬಂಟ್ವಾಳ ಸಿದ್ಧರಾಗಿರಬೇಕು. ಸೆಂಟ್ ಜೋಸೆಫ್ ಕಡಬ ಬೋಲಿಗಡಿ ಬೆತ್ತಗಡಿ, GHS ನಾಸ, GHS ಮಡಕಳಿ, ಪ್ರಗತಿ ಕಾಣಿಯರು ಇಂಗ್ಲಿಷ್ ಮೀಡಿಯಂ ಪಿಲ್ಯ, ಪ್ರಗತಿ ಕಾಣಿಯರು ಹಾಗೂ ಇಂಗ್ಲಿಷ್ ಮೀಡಿಯಂ ಪಿಲ್ಯ ಸಿದ್ಧರಾಗಿರಬೇಕು. ಪ್ರದರ್ಶನ ಪಂದ್ಯ ಆಡಿದಂತಹ ಎರಡು ತಂಡದವರಿಗೆ ಈಗಾಗಲೇ ಮಾನ್ಯ ದುರ್ಗಪ್ಪ ಬಗ್ಗೆಯವರು ಅವರ ಆಟಕ್ಕೆ ತಕ್ಕದಾಗಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಪ್ರಥಮ ಹಾಗೂ ದ್ವಿತೀಯ ಮುಂಜಾಲಗಟ್ಟೆ ಅವರು ಬನ್ನಿ. ಆಗ ಪ್ರದರ್ಶನ ಪಂದ್ಯ ಆಡಿದಂತಹ ಮುಂಜಾಲಗಟ್ಟೆ ಎರಡು ತಂಡದವರು ಪ್ರದರ್ಶನ ಪಂದ್ಯ ಗೋಪಿನಂಚನ ಆಡಿ ತಂಡದವರು ಮುಂಜಾಲಗಟ್ಟೆದ ಮಾನ್ಯ ಗೋಪಾಲ್ ಮಂಗೇರು ಇದನ್ನ ಕೊಡಮಾಡಬೇಕು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗೋಪಾಲ್ ಅವರು ಇದನ್ನ ಕೊಡಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಏನೇ ನಾವು ಗೊತ್ತಿದೆ ಪ್ರದರ್ಶನದಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಗೋಪಾಲ್ ಅವರು ಎದುರದ ಡಿಬಿಗೆ ಆಮೇಲೆ ಡಿಬಿಗೆ ಆಲ್ರೆಡಿ ನೀವು ಹೋಯ್ತದ ಅವತ್ತೊಂದು ಆಡೆ ಬರೋಡ ಇನ್ವರ್ಟರ್ ಆಲ್ರೆಡಿ ಹೋಯ್ತದ ಆಡೆಗೆ ಕೊಡಿ ಬರೋಡು ಎದುರದ ಡಿಬಿ ಹಿಡಿದು. ಹೈಸ್ಕೂಲ್ ವಿಭಾಗದ ಪ್ರೌಢಶಾಲಾ ವಿಭಾಗದ ಎಲ್ಲ ಬಾಲಕರ ತಂಡದವರು ಸಿದ್ಧರಾಗಿರಬೇಕು. ಪ್ರದರ್ಶನ ಪಂದ್ಯ ಆಡಿದ ದ್ವಿತೀಯ ತಂಡದವರು ಅಂದ ಲಂಚ್ ಇತ್ತಂಕ ಒಂಜಿ ಹೋಯ್ತದ ಡಿಬಿ ಹಿಡಿ ಒಂಜಿ ಹೋಯ್ತದ ಡಿಬಿ ಹಿಡಿದು ಇನ್ವರ್ಟರ್ ಅದೇ ಆಡೆಗೆ ಅವೇ ಇನ್ವರ್ಟರ್ಗೆ ಕುಡೊಂಜಿ ಬರೋಡು ಅವ ಮಾತ್ರ ಎದುರದ ಡಿಬಿ ಹಿಡಿದು ಬರೋಡು ఒక మీటర్ తగ్గుతుంది లింక్ ఉందన్నారు ఇక్కడ అవి బ్లాక్ అవుతానా అవే తిరగడా అవే ಡಿಬಿಡಿ ಡಿಬಿಗೆ ಲಿಂಕ್ ಇತ್ತಲ್ಲ ಹಾಕೊಂಡು ಜನ ಟಿವಿ ಹೋಗ್ಕೊಂಡಿದೆ ಲೈಟ್ ಪಾಯಿಂಟ್ ಲೈಟೇ ಬರ್ತಲ್ಲ ಹಾಕೊಂಡು ಬಂದದ ಡಿಬಿ ಹಿಡಿದು ಡಿಬಿಗೆ ನಾನು ಬೇರತ್ತೆ ಡಿಬಿ ಒಂಜಿ ಡಿಬಿ ಹಿಡಿದು ಬತ್ತನ ಆಲ್ರೆಡಿ ಒಂಜಿ ಇನ್ವರ್ಟರ್ಗೆ ಸ್ವಲ್ಪ ಬನ್ನಿ ತುಲೆ ತುಲೆ ಸರಿ ಸರಿ. ಶ್ರೀರಾಮ ಶಾಲೆ ವೇದಶಂಕರ ಉಪ್ಪಿನಗಡಿ 2 ನಿಮಿಷದ ಒಳಗೆ ದುರ್ಗಾಂಬ ಅಲಂಗಾರು ಅವರು ತಂಡದವರಿದ್ದಾರೆ. ವೇದಶಂಕರ ಉಪ್ಪಿನಗಡಿ
ಇನ್ನೊಮ್ಮೆ ತಮಗೆ ಕರೆಯನ್ನು ಕೊಡುವುದಿಲ್ಲ, ಪಂದ್ಯ ಕೊಡೋದ್ರಿಂದ ಕೈ ಬಿಡ್ತೇವೆ. ಇದೆಯಾ ಇಲ್ವಾ? ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಬಂಧುಗಳೇ, ಅಂಕಣದ ಒಳಭಾಗದಲ್ಲಿ ಕೇವಲ ಆಟಗಾರರ ಜೊತೆಗೆ ತಂಡದ ವ್ಯವಸ್ಥಾಪಕರು ಮತ್ತು ಇತರ ಆಟಗಾರರು ಮಾತ್ರ ಅವಕಾಶವಿರುವಂತದ್ದು. ಹಾಗಾಗಿ ಹೊರಗಿನವರು ಅಂಕಣದ ಒಳಭಾಗಕ್ಕೆ ಬರುವಂತಿಲ್ಲ. ಅಂತವರು ಯಾರಾದ್ರೂ ಇದರಲ್ಲಿ ಕಾರ್ಯಕರ್ತರು ಬಂದು ನಿಮ್ಮನ್ನು ಎಬ್ಬಿಸುವ ಮೊದಲೇ ಹೊರಾಂಗಣಕ್ಕೆ ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸೊ ದಯವಿಟ್ಟು ಪಂದ್ಯಾವಳಿ ಮುಂದುವರಿತಾ ಇದೆ. ಸಮಯ ಕೂಡ 12:15 ಬಾಲಕರ ವಿಭಾಗದ ಹೈಸ್ಕೂಲ್ ವಿಭಾಗದ ಸ್ಪರ್ಧೆ ಏಕಕಾಲದಲ್ಲಿ ಉದಯ ಚೌಟ ಅಂಕಣದಲ್ಲಿ ಎ ಹಾಗೂ ಬಿ ಅಂಕಣದಲ್ಲಿ ನಡೀತಾ ಇದೆ. ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟ್ರೀಯ ಕಬಡ್ಡಿಯ ತಾರೆ ದಿವಂಗತ ಶ್ರೀ ಉದಯ ಚೌಟ ಅವರ ಅದ್ಭುತ ನೆನಪುಗಳೊಂದಿಗೆ ಕಬಡ್ಡಿಯ ಲೋಕದಲ್ಲಿ ಕಳೆದ 38 ವರ್ಷಗಳಿಂದ ಕಬಡ್ಡಿಯನ್ನ ಪ್ರೀತಿಸುವ ಕಬಡ್ಡಿಯನ್ನು ನಡೆಸಿಕೊಂಡು ಬಂದಿರುವ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಲಾಸ್ಟ್ ಅಂಕಣ 1ರಲ್ಲಿ ಈ ಅಂಕಣದಲ್ಲಿ ಈ ವರ್ಷವೂ ಕೂಡ ಅತ್ಯಂತ ಸ್ವರ್ಣೀಯ ಕಬಡ್ಡಿಯ 2ನೇ ದಿನದ ಪಂದ್ಯಾವಳಿಯಲ್ಲಿ ನಾವಿದ್ದೇವೆ. ಸೊ ಸಂಜೆಯ ವೇಳೆಗೆ ರಾಷ್ಟ್ರದ ಭಿನ್ನ ಭಾಗಗಳಿಂದ ಬಂದಿರತಕ್ಕಂಥ ಅನೇಕ ಕಬಡ್ಡಿಯ ಆಸ್ವಾದಕರಿಗೆ ದೊಡ್ಡ ಮನರಂಜನೆ. ಅದು 60 ಕೆಜಿ ವಿಭಾಗದ ಸ್ಪರ್ಧೆ ಸಂಜೆಯ ವೇಳೆಗೆ ಆರಂಭವಾಗ್ತದೆ. ಉತ್ತರ ಭಾರತ, ದಕ್ಷಿಣ ಭಾರತದ ಅನೇಕ ಪ್ರಸಿದ್ಧ ಕೆಜಿ ವಿಭಾಗದ ತಾರೆಗಳು ನಮ್ಮೊಂದಿಗೆ ಸಂಜೆಯ ವೇಳೆಗೆ ಇದೇ ಅಂಕಣದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ನಲ್ಲಿ ದಾಳಿಗಾರ ಮ್ಯಾಟಂಕಣದಲ್ಲಿ ಮಕ್ಕಳು ಸಾಧ್ಯವಾದಷ್ಟು ಮ್ಯಾಟ್ ಶೂ ಅನ್ನು ಧರಿಸಿ ಆಡಿ ಇಂಜುರಿಗಳಾಗುವಂತಹ ಲಕ್ಷಣಗಳು. ಲಾಸ್ಟ್ 3 ಮಿನಿಟ್ಸ್ ಬರಬಿಟ್ಟ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 16-5 ವಿವೇಕಾನಂದ ಪುತ್ತೂರು ಮುನ್ನಡೆಯಲ್ಲಿದೆ. ಈ ಅಂಕಣದಲ್ಲಿ ಪ್ರಸ್ತುತ ಈ ಅಂಕಣದಲ್ಲಿ ಸಂಚಾಲಕರಾಗಿ ಹಬೀಬ್ ಮಾನಿ, ರಮೇಶ್ ಪುಟ್ಟು, ಸಿದ್ದಿಕ್ ಕಾಜ, ಸುಧೀರ್ ಪಿಡವಾಯಿ, ಭಾನುಪ್ರಕಾಶ್ ಟೆಕ್ಕಾರು, ಪ್ರವೀಣ್ ಶೆಟ್ಟಿ ಇರಾ, ಅಮಿತ್ ಲೋಜಿ, ಅಶ್ರಫ್ ಕುಕ್ಕಾಜ, ಆಸಿ ಪುತ್ತೂರು, ನವೀನ್ ಜೈನ್, ಮೂಡುಬಿದಿರೆ. ಅದೇ ರೀತಿಯಲ್ಲಿ ಈ ಅಂಕಣದಲ್ಲಿ ಸಂಚಾಲಕರಾಗಿ ಜಯರಾಜ್ ಜೈನ್, ಶಿಥಿಲ್ ಪಡಿವಾಲ್, ರವಿಚಂದ್ರ ಜೈನ್, ಪ್ರಭಾಕರ ನಾರಾವಿ, ಅಜಿತ್ ಪುಟ್ರಾಡಿ, ಉಮೇಶ್, ಭಾಸ್ಕರ ಮೂಡುಬಿದ್ರೆ, ಜಿಯಾದ್ ಪುತ್ತೂರು, ಆನಂದ ಕಡಮ. ಪಂದ್ಯಾವಳಿ ನಿರಂತರ ಯಶಸ್ಸಿನ ಮೂಲಕವಾಗಿ ಕಳೆದ 38 ವರ್ಷಗಳಿಂದ ಕರಾವಳಿಯ ಭಾಗವಲ್ಲದೆ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಅನೇಕ ಪ್ರತಿಭೆಗಳನ್ನ ಪರಿಚಯಿಸಿದಂತ ಕೀರ್ತಿ, ಜೊತೆಗೆ ರಾಷ್ಟ್ರದ ಮಟ್ಟದ ಅನೇಕ ತಾರೆಗಳನ್ನ ಪುಂಚಾಲಕಟ್ಟೆಯ ಮಣ್ಣಿನಲ್ಲಿ ಪರಿಚಯಿಸಿದ ಕೀರ್ತಿ ಶ್ರೀ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚಾಲಕಟ್ಟೆಯ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ ಸಲ್ಲುವಂಥದ್ದು. ಹಾಗಾಗಿ ಈ ವರ್ಷವೂ ಕೂಡ ದಿವಂಗತ ಉದಯ ಚೌಟ ಅವರ ಸ್ಮರಣಾರ್ಥ ನೆನಪುಗಳೊಂದಿಗೆ ಓಟಸ್ಪರ್ಧೆಯ ದಾಳಿಗಾರ ಕೃಷ್ಣ ವಾಪಸ್. ಲಾಸ್ಟ್ ನೈಟ್ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ವಿವೇಕಾನಂದ ಪುತ್ತೂರು ಮುನ್ನಡೆಯಲ್ಲಿದೆ. ಪ್ರಸ್ತುತ ಅಂಕಣ ಈ ಯಲ್ಲಿ Ya,